ಬೆಳ್ತಂಗಡಿ ತಾಲೂಕಿನಲ್ಲಿ ಅರಣ್ಯ ಇಲಾಖೆಯಿಂದ ಕಾಡನ್ನು ಬೆಂಕಿಯಿಂದ ರಕ್ಷಿಸೋಣ ಎಂಬುದರ ಕುರಿತು ಅರಿವು ಬೀದಿ ನಾಟಕ ತಂಡದಿಂದ ಬೀದಿ ನಾಟಕ ಪ್ರದರ್ಶನ ನಡೆಯಿತು. ತಂಡದ ನಾಯಕರಾದ ಚಕ್ರಪಾಣಿಯವರು ಮಾತನಾಡಿ, ನಾವು ಮೈಸೂರಿನಿಂದ ಬಂದು ಎಲ್ಲ ತಾಲೂಕಿನಲ್ಲಿ ಅರಣ್ಯದ ಬಗ್ಗೆ ಮಕ್ಕಳಿಗೆ ಮಾಹಿತಿಯನ್ನ ನೀಡುತ್ತಿದ್ದೇವೆ ಎಂದು ಹೇಳಿದರು. ನಮ್ಮದೊಂದು ತಂಡದ ಮುಖೇನ ರಾಜ್ಯಾದ್ಯಂತ ಹಲವು ಅರಣ್ಯ ಇಲಾಖೆಗಳಲ್ಲಿ ಶಾಲೆಯ ಮಕ್ಕಳುಗಳಿಗೆ ಪರಿಸರದ ಜ್ಞಾನ ಮತ್ತು ಏನು ಈ ಸಂದರ್ಭಗಳಲ್ಲಿ ಕಾಡಿಗೆ ಬೆಂಕಿ ಬೀಳುವಂಥ ಸಂದರ್ಭಗಳು ಇದನ್ನು ಆರಿಸುವ ನಿಟ್ಟಿನಲ್ಲಿ ಸಾರ್ವಜನಿಕರು ಮತ್ತು ಶಾಲೆಗಳಿಗೆ ಅರಿವನ್ನು ಮೂಡಿಸುವಂಥ ಈ ಒಂದು ತಂಡ ಈಗಾಗಲೇ ಹಲವಾರು ಕಡೆ ಮಂಗಳೂರು ವಿಭಾಗ ಮತ್ತು ಆ ಕಡೆ ಕಾವೇರಿ ವನ್ಯಜೀವಿ ವಲಯ ಕೊಳ್ಳೇಗಾಲ ಈ ರೀತಿ ಹಲವಾರು ಕಡೆ ನಾವು ಈ ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಿ ಎಂಬುದರ ಬಗ್ಗೆ ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದೀವಿ. ಇದೇ ವೇಳೆ ಮಾತನಾಡಿದ ಅರಣ್ಯಾಧಿಕಾರಿಯವರು, ನಮ್ಮ ಇಲಾಖೆ ಕಾಡಿನಲ್ಲಿ ಬೆಂಕಿ ಬಿದ್ದರೆ ಯಾವ ರೀತಿ ನಂದಿಸಬಹುದು, ಅಲ್ಲದೆ ಮಕ್ಕಳ ಮೂಲಕ ಹೆತ್ತವರಿಗೆ ಹಾಗೂ ಊರವರಿಗೆ ಅರಿವು ಮೂಡಿಸಲು ಸಹಕಾರಿಯಾಗ್ತದೆ ಎಂದು ಹೇಳಿದರು. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳೋದಂದರೆ, ಬೆಂಕಿ ಬೀಳದ ಹಾಗೆ ಮುಂಜಾಗ್ರತಾ ಕಾರ್ಯಕ್ರಮದ ಬಗ್ಗೆ ನಮ್ಮ ಅರಣ್ಯ ಇಲಾಖೆಯಿಂದ ಈ ಶಾಲೆ ಮಕ್ಕಳಿಗೆ ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಕಡೆಯೂ ಈ ರೀತಿ ಮಾಡ್ತಾಯಿದ್ದೀವಿ. ಈಗ ನಮಗೆ ಫೆಬ್ರವರಿಯಿಂದ ಮೇ ತನಕ ನಮಗೆ ಬೆಂಕಿ ಬೀಳೋ ಸೀಸನ್ ಇರೋದ್ರಿಂದ ಈ ರೀತಿ ಅರಿವು ಮೂಡಿಸೋ ಕಾರ್ಯಕ್ರಮನ ಮಕ್ಕಳಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಅದನ್ನು ಅಲ್ಲಿ ಅವರ ಮನೆಗಳಲ್ಲಿ ಹೋಗಿ ಅವರ ಪೇರೆಂಟ್ಸ್ಗಳಿಗೆ ಹೇಳೋ ಮುಖಾಂತರ ನಮ್ಮ ಅರಣ್ಯನ ಉಳಿಸ್ಬೋದು ಅಂತ ನಮ್ಮ ಅರಣ್ಯ ಇಲಾಖೆ ಈ ರೀತಿ ಕಾರ್ಯಕ್ರಮನ ಹಮ್ಮಿಕೊಂಡಿದೆ ಅಂತ. ತಾಲೂಕಿನ ನಿಡ್ಲೆ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ನಾಟಕದ ಮೂಲಕ ಅರಿವು ಮೂಡಿಸುವ ಪ್ರಯತ್ನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಅರಣ್ಯ ಅಧಿಕಾರಿಗಳಾದ ಶಿವಾನಂದಾಚಾರ್ಯ, ಸುನೀಲ್ ನಾಯಕ್, ನಾಗಲಿಂಗ ಬಡಿಗೀರ್, ಅರಣ್ಯ ವೀಕ್ಷಕರಾದ ದಾಮೋದರ್, ವಿನಯ್ ಹಾಗೂ ಶಾಲಾ ಅಧ್ಯಾಪಕ ವೃಂದ, ಶಾಲಾ ಎಸ್ಟಿಎಂಸಿ ಸದಸ್ಯರು ಉಪಸ್ಥಿತರಿದ್ದರು. ಯಾರಾದ್ರೂ ಹೋದ್ರೂ ಹಂಗೆ ಕರಿಕೊಂಡ ರಾಜಕಾಲ ನೀನು ಹಂದಿ ಅಲ್ಲಪ್ಪ, ನೀನು ಗೋರಿಲ್ಲ. ಕಾಡು ಪ್ರಾಣಿಗಳು ಯಾವುದು ಬರಿ ಆಗಿರ್ತವೆ, ಪಕ್ಷಿಗಳು ಮೊಟ್ಟೆ ಆಗಿರ್ತವೆ, ಸಂಪೂರ್ಣ ನಾಶ ಆಗುತ್ತವೆ. ವನ್ಯಜೀವಿಗಳು ನಾಶ ಆದರೆ ನಾವು ಬಿಡಕ್ಕಾಗಲ್ಲ, ಅಂತರ್ಜಲ ಕಡಿಮೆ ಆಗುತ್ತದೆ, ಮಣ್ಣಿನ ಸವಕಳಿ ಹೆಚ್ಚಾಗುತ್ತದೆ. ಕಾಡಿಗೆ ಬೆಂಕಿ ಬೇಡ ಬರೋ ಅಂತ ಹೇಳಿ ಮನೆ ಮೇಲೆ ಹೋಗಿ ಬೆಂಕಿ ಹಾರಿಸುವಾಗ ನೀವು ಯೋಚನೆ ಮಾಡೋದು ಆದರೆ ಕಾಡಿಗೆ ಬೆಂಕಿ ಬಿಟ್ಟರೆ ಆರಿಸೋದನ್ನು ಕಲಿಯಿರಿ. ಸತೀಶ್, ವಿ4 ನ್ಯೂಸ್, ಬೆಳ್ತಂಗಡಿ. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ ಎಸ್ಸಿಡಿಸಿಸಿ ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. ಎಸ್ಸಿಡಿಸಿಸಿ ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬೈಲ್, ಮಂಗಳೂರು.